ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಎಂಬಿಎ ಇಲಾಖೆಯ ವತಿಯಿಂದ ನಿಮ್ಮಲ್ಲಿ ಲೀಡರ್ ಅನ್ನು ಕಂಡುಕೊಳ್ಳಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ 25 ಕಾಲೇಜಿನ 175 ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅಧಿವೇಶನವು ಸಹ್ಯಾದ್ರಿ ಕಾಲೇಜ್ ಶಿಕ್ಷಕರಿಂದ ಆರಂಭಗೊಂಡು 3 ಅವಧಿಗಳಲ್ಲಿ ನಡೆಸಲಾಯಿತು. ಆಂತರಿಕ ಪ್ರಾರಂಭದ ಉದ್ದಿಮೆಗಳು ಹಾಗೂ ಕೈಗಾರಿಕೆಗಳ ಕೆಲಸದ ಹರಿವನ್ನ ವೀಕ್ಷಿಸಲು ಹಾಗೂ ಕಂಪನಿ ಮುಖ್ಯಸ್ಥರೊಂದಿಗೆ ಸಂವಹನ ಹಾಗೂ ಸಂವಾದಗಳನ್ನು ನಡೆಸುವುದು ಕಾರ್ಯಕ್ರಮದ ಮುಖ್ಯ ವಿಷಯವಾಗಿತ್ತು. ಸಹ್ಯಾದ್ರಿ ಕಾಲೇಜ್ ತನ್ನ ಅಧಿವೇಶನಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಸಾಮರ್ಥ್ಯವನ್ನ ಜಾಗೃತಗೊಳಿಸುವಲ್ಲಿ ಸಫಲವಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪುತ್ತೂರು ವಿವೇಕಾನಂದ ಕಾಲೇಜಿನ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ವೆಂಕಟರಮಣ ಭಟ್ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಸೌಜನ್ಯ ಹೆಗ್ಡೆ, ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ಶ್ರೀನಿವಾಸರಾವ್, ಡಾಕ್ಟರ್ ವಿಶಲ್ ಸಮರ್ಥ, ಅಂಕಿತ್ ಎಸ್ ಕುಮಾರ್, ಪ್ರೊಫೆಸರ್ ಮಿಥುನ್ ಉಳ್ಳಾಲ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್ 24/7 ಮಂಗಳೂರು.